ಕರ್ನಾಟಕ ಬ್ಯಾಂಕ್ನ ಮಂಗಳೂರಿನ ಬಂದರು ಶಾಖೆಯ ಸ್ಥಳಾಂತರಿತ ಶಾಖೆ ಉದ್ಘಾಟನೆ ಹಾಗೂ ಮಿನಿ ಲಾಬಿ ಸೌಲಭ್ಯದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ಬ್ಯಾಂಕ್ನ ಮಂಗಳೂರಿನ ಬಂದರು ಶಾಖೆಯ ಸ್ಥಳಾಂತರಿತ ಶಾಖೆ ಉದ್ಘಾಟನೆ ಹಾಗೂ ಮಿನಿ ಲಾಬಿ ಸೌಲಭ್ಯದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸ್ಥಳಾಂತರಿತ ಶಾಖೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಹುಟ್ಟಿ ಬೆಳೆದ ಕರ್ನಾಟಕ ಬ್ಯಾಂಕ್ ಶತಮಾನದಿಂದ ಗ್ರಾಹಕರ ಸೇವೆ ಮಾಡುತ್ತಾ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ಬ್ಯಾಂಕ್ನ ಸಿಬ್ಬಂದಿ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಬ್ಯಾಂಕ್ ಇಂದು ನಾಡಿನಾದ್ಯಂತ ಮನೆ ಮಾತಾಗಿದೆ. ಭವಿಷ್ಯದಲ್ಲೂ ಈ ಬ್ಯಾಂಕ್ ಗ್ರಾಹಕರಿಗೆ ಇನ್ನಷ್ಟು ಸೇವೆ ನೀಡುವಂತಾಗಲಿ ಎಂದು ಅವರು ಹೇಳಿದರು. ನಮ್ಮ ಕರ್ನಾಟಕ ಮೊದಲು ಮೈಸೂರು ರಾಜ್ಯ ಆಗಿದ್ದು ಕರ್ನಾಟಕ ಅಂತ ಮರುನಾಮಕರಣ ಆಗಿದ್ದು ನನಗೆ ನೆನಪಿರೋಂಗೆ 1973ರಲ್ಲಿ. ಆದರೆ ಅದಕ್ಕಿಂತ ಮುಂಚೆನೇ ಕರ್ನಾಟಕಕ್ಕೊಂದು ಬ್ಯಾಂಕು, ಕರ್ನಾಟಕ ಬ್ಯಾಂಕ್ ಅನ್ನುವಂಥದ್ದು ಅದಕ್ಕಿಂತ ದಶಕಗಳ ಮುಂಚೆನೇ ಆಗಿದೆ ಅನ್ನುವಂಥದ್ದು ಪ್ರಾಬಬ್ಲಿ ಇದರ ಫೌಂಡಿಂಗ್ ಫಾದರ್ಸ್ ಯಾರಿದ್ದರು ಅವರ ಒಂದು ವಿಷನನ್ನು ತೋರಿಸುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಈಗ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಈಗ ಗೌರ್ಮೆಂಟ್ ಬ್ಯಾಂಕ್ಸ್ ಇದ್ದಾವೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇದ್ದಾವೆ, ಕೋಆಪರೇಟಿವ್ ಬ್ಯಾಂಕ್ಸ್ ಇದ್ದಾವೆ, ಪ್ರೈವೇಟ್ ಬ್ಯಾಂಕ್ಸ್ ಇದ್ದಾವೆ. ಇದೆಲ್ಲದರ ಮಧ್ಯೆ ನಾವು ನೋಡ್ತಿರೋಂಥದ್ದು ದೊಡ್ಡ ಮಟ್ಟದ ನ್ಯಾಷನಲೈಸೇಷನ್ ಆಗ್ತಿರೋಂಥದ್ದು, ಬ್ಯಾಂಕ್ಸ್ ಮರ್ಜರ್ ಆಗ್ತಿರೋಂಥದ್ದು, ಹೊಸ ದೊಡ್ಡ ಮಟ್ಟದ ಪ್ರೈವೇಟ್ ಬ್ಯಾಂಕ್ಗಳು ಹುಟ್ಟುತ್ತಿರೋಂಥದ್ದು. ಅದೆಲ್ಲದರ ನಡುವೆ ಕರ್ನಾಟಕ ಬ್ಯಾಂಕ್ ಪ್ರತಿ ವರ್ಷದಿಂದ ವರ್ಷಕ್ಕೆ ತನ್ನ ಬ್ರ್ಯಾಂಚ್ಗಳನ್ನು, ಎಂಪ್ಲಾಯಿಗಳನ್ನು, ಬಿಸ್ನೆಸ್ಸನ್ನು ಜಾಸ್ತಿ ಮಾಡ್ಕೊತ ಹೊರಟಿದೆ ಅಂತಂದರೆ ಅದು ಎಷ್ಟು ಕ್ರೆಡಿಬಿಲಿಟಿ ಇಟ್ಕೊಂಡು ಕೆಲಸ ಮಾಡ್ತಿದೆ ಅನ್ನುವಂಥದ್ದು ನಮಗೆ ಭಾಳ ಸ್ಪಷ್ಟ ಆಗುತ್ತೆ. ಸೊ ಮಹಾಬಲೇಶ್ವರ್ ಸರ್ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಬ್ಯಾಂಕ್ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಅನ್ನುವಂಥದ್ದು ನನ್ನ ವಿಶ್ವಾಸ. ಕೆಎಂಸಿ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಡಿ ನರಸಿಂಹ ಪೈ ನೂತನ ಸ್ಥಳಾಂತರಿತ ಶಾಖೆಯ ಇ ಲಾಬಿ ಸೌಲಭ್ಯವನ್ನು ಉದ್ಘಾಟಿಸಿ ಮಾತನಾಡಿ, ಹಲವಾರು ಮಹನೀಯರ ಪ್ರಯತ್ನದ ಫಲವಾಗಿ 100 ವರ್ಷಗಳ ಹಿಂದೆ ಕರ್ನಾಟಕ ಬ್ಯಾಂಕ್ ನಮ್ಮ ಭಾಗದಿಂದ ಆರಂಭವಾಯಿತು. ಇಂದು ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳ ಸಾಲಿನಲ್ಲಿ ಕರ್ನಾಟಕ ಬ್ಯಾಂಕ್ ಬಂದು ನಿಂತಿದೆ ಎಂದು ತಿಳಿಸಿದರು. I wish that this premises will do well from financial perspective for the bank as well, and all my good wishes to them. The banking sector has definitely taken a sea change, and all of you are aware that Karnataka Bank will soon, that is in 2023, complete its centenary year of inception. The combined districts of Dakshina Kannada, which was at that time both Mangaluru and Udupi, has been the home to 5 major nationalized banks, and that itself is a big achievement. Karnataka Bank, Corporation Bank, Canara Bank, Vijaya Bank, and Syndicate Bank. So all these 5 banks, the major banks of the country, were once born in this state. So it just tells you what was the commitment of the bankers, the public, and the support that it received probably 100 years back. ಕರ್ನಾಟಕ ಬ್ಯಾಂಕ್ನ ಎಂಡಿ ಹಾಗೂ ಸಿಇಒ ಮಹಾಬಲೇಶ್ವರ ಎಂಎಸ್ ಅವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅವರು, ಕರ್ನಾಟಕ ಬ್ಯಾಂಕ್ ಆರಂಭವಾದಲ್ಲಿಂದ ಇಲ್ಲಿವರೆಗೆ ನಷ್ಟವನ್ನೇ ಅನುಭವಿಸಿಲ್ಲ. ಗ್ರಾಹಕರು ನಮ್ಮ ಮೇಲೆ ಅಷ್ಟು ವಿಶ್ವಾಸವನ್ನು ಇಟ್ಟು ವ್ಯವಹಾರ ನಡೆಸುತ್ತಿರುವ ಕಾರಣ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ನಮ್ಮದು ವ್ಯವಹಾರವಲ್ಲ, ನಮ್ಮದು ಆರ್ಥಿಕ ಮತ್ತು ಸಾಮಾಜಿಕ ಚಳವಳಿ. ನಮ್ಮ ಗ್ರಾಹಕರ ಆರ್ಥಿಕ ಭದ್ರತೆಯೇ ನಮಗೆ ಮುಖ್ಯ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಸದಾ ನಾವು ಗ್ರಾಹಕರೊಂದಿಗೆ ಉತ್ತಮ ರೀತಿಯಲ್ಲಿ ವ್ಯವಹರಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಸುಮಾರು 52 ವರ್ಷಗಳ ಅತ್ಯಂತ ಯಶಸ್ವಿ ಕಾರ್ಯವನ್ನ ಈ ಶಾಖೆ ಬಂದರ್ನಲ್ಲಿ ನಡೆಸಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತದೆ. ಕಾರಣ ಇಷ್ಟೇ, ಈಗ ತಾನೇ ಕಮಿಷನರ್ ಅವರು ಹಾಗೂ ಡಾಕ್ಟರ್ ನರಸಿಂಹ ಪೈ ಅವರು ಹೇಳಿದ ಹಾಗೆ ಸೋಮವಾರ ದಿವಸದ ಬೆಳಗಿನ ಈ ಕಾರ್ಯಕ್ರಮಕ್ಕೂ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ ಅಂದರೆ ನಿಮ್ಮ ಹಾಗೂ ಕರ್ನಾಟಕ ಬ್ಯಾಂಕು ಹಾಗೂ ಈ ಬಂದರ್ ಶಾಖೆಯ ಒಂದು ಸಂಬಂಧ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಚೆನ್ನಾಗಿ ಹಾಲು ಜೇನಿನಂತೆ ಇದು ಸುಮಧುರವಾಗಿ ಬೆಳೀತಾ ಇದೆ ಅನ್ನೋದಕ್ಕೆ ಇದು ಒಂದು ಜ್ವಲಂತ ಉದಾಹರಣೆ. ಹಾಗಾಗಿ ಪ್ರಪ್ರಥಮವಾಗಿ ಕಳೆದ 52 ವರ್ಷಗಳಿಂದ ಅಂದರೆ 1974ರಲ್ಲಿ ಆರಂಭವಾದಂಥ ಈ ಬಂದರ್ ಶಾಖೆ ಕಳೆದ 52 ವರ್ಷಗಳಿಗೂ ಮಿಗಿಲಾಗಿ ಈ ಶಾಖೆಯೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡು ನೀವು ಬೆಳೆದು ಶಾಖೆಯನ್ನು, ಬ್ಯಾಂಕನ್ನು ಬೆಳೆಸಿದಂಥ ಎಲ್ಲ ಗ್ರಾಹಕರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳು. ನಮೋ ನಮಃ.
ಕಾರ್ಯಕ್ರಮದಲ್ಲಿ ಹಿರಿಯ ಗ್ರಾಹಕರನ್ನು ಹಾಗೂ ಈ ಹಿಂದೆ ಬಂದರು ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಸಿಬ್ಬಂದಿಯನ್ನು ಗೌರವಿಸಲಾಯಿತು. ಅಲ್ಲದೆ ನೂತನ ಶಾಖೆಗೆ ಸ್ಥಳಾವಕಾಶ ಒದಗಿಸಿದ ಡಿ ಸಂಜೀವ ಪೈ ಅವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ಬ್ಯಾಂಕ್ನ ಮಂಗಳೂರು ವಲಯ ಮುಖ್ಯಸ್ಥ ಹನುಮಂತಪ್ಪಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಬಂದರು ಶಾಖಾ ಪ್ರಬಂಧಕ ಯುವರಾಜ್ ಶೆಟ್ಟಿ ವಂದಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.